ಹಾಯ್ ದೀಪಾವಳಿ ಜೋರ? ನಮ್ಮ ಮನೇಲೂ ಜೋರೇ. ಅಂದರೆ ನಾವೆಲ್ಲ ಹೆಂಗಸ್ರ ಜೋರು, ಗಂಡಸರೆಲ್ಲ ಅವ್ರವ್ರ ಪಾಟಿಗೆ ಇದ್ರು. ಈ ಹೆಣ್ಣೊಂದಷ್ಟು ತಿಂಗಿಂದ ಆಚೆ ಬದಿಗೆ ಕಾಂತಪ್ಪ ರೋಡ್ ಬದಿಗೆ ಎಂತ ಕಂತ ಏನೋ ಗೊತ್ತಿಲ್ಲ ಎಂತೆ ತಡೀನಿ. ಅಲ್ಲ ಶ್ಯಾಮಲ, ಎಂತ ಹೆಣ್ಣು ಅಷ್ಟದಿಂದ ಆಚೆ ಬದಿ ಕಂತೆ? ದೀಪ ಗೀಪ ಹಚ್ಚುಲೆ. ಅಲ್ಲ ಅತ್ತಿ ಎಂತ ಮಾಡ್ತಾಳೆ ಕಾಣ್ಕಿದ್ದಿತ್ತು ಮಗ, ಒಬ್ಬಳೆ ಮಾಡ್ತಿದ್ದಾಳೆ ಏನೋ. ಗದ್ದೆ ಬದಿಗೆ ಹೋರ? ಇಲ್ಲ ಅತ್ತೆ, ಮಾವ ಗದ್ದೆ ಬದಿಗೆ ಹೋಯ್ರ. ಇವ್ರು ಬತ್ತೆ ಅಂತೇಳಿ ಪ್ಯಾಟಿ ಬದಿಗೆ ಹೊರ್ಕಣಿ ಇಷ್ಟು ತರ ಬರಲಿಲ್ಲಪ್ಪ. ಈಗ ಗಂಡ್ಸೊಂದು ಎಲ್ಲಿಗೆ ಹೋಯ್ ತನಕ ಕಾಣ್ತಿದ್ದೆ. ನಾನೊಂದು ದೇವ್ರಿಗೆ ಕೈ ಮುಗೋ ಇವ್ರೊಟ್ಟಿಗೆ ಅನ್ಕಂಡೆ. ಇವಾಗ ಗಂಡಸ್ರು ಪ್ಯಾಟಿಗೆ ಹೊರಮೇಲೆ ಒಂಚೂರು ಆಚೆ ಆತ್. ನೀವೊಂದು 15 ಜಾನ್ಸ್ ತಗೊಂಡ್ಬೇಡ ಹೋಗಿ. ಅದ್ರ ಒಳಗೆ ಎಂಥ ಕೆಲಸ ಕಾಣ. ಮತ್ತು ಅವ್ನು ಮಾಚೆ ಬೇರೆ ಬಂದಿನಕ್ಕಂತ ಅವ್ನು ಹೆಂಡ್ತಿ. ಅವನಿಗೊಂದು 100 ರೂಪಾಯಿ ಕೊಡು. ಹಳೆ ಸೀರೆ ಯಾವ್ದಾರು ಇದ್ರೆ ಕೊಡ. ಇಲ್ಲ ನೀವು ಒಂದೊಂದ್ಸಲ ತಂದು ಇಟ್ಕೊಂತೀರಲ್ಲ, ಅದು 200 ರೂಪಾಯಿ ಸೀರೆ ಎಲ್ಲ ಇರುತ್ತಲ್ಲ, ಅದರಲ್ಲಿ ಯಾವ್ದಾರು ಒಂದು ಸೀರೆ ಇದ್ರೆ ಕೊಟ್ಟು ಕುಂಕುಮ ಎಲ್ಲ ಕೊಡು ಮಗ. ಪಾಪ ಸುಮಾರು 1 ವರ್ಷದ ಮೇಲೆ ಬಂದಿರಲ್ಲ ಅವರ ಗಂಡ ಹೆಂಡ್ತಿ ನಮ್ಮ ಮನೆಗೆ. ಅಮ್ಮಮ್ಮ ಇನ್ನೊಂದು 10 ನಿಮಿಷ ಅಮ್ಮಮ್ಮ. ಇವ್ರು ಬರ್ತಾರೆ, ಇವ್ರೊಟ್ಟಿಗೆ ಹೋಗಿ ಕೊಡ್ತೆ ಆಗ್ದಾ? ಇಲ್ಲಿ ಮುಂಚೆ ಸಹ ಅತ್ತಿ ನಮ್ಮ ಹತ್ರವೇ ಕೊಡಿಸ್ತಿದ್ದೀರ, ಇವ್ರು ಬಂದ್ರ ಮೇಲೆ ಕೊಡ್ತೆ ಅಮ್ಮಮ್ಮ. ಮಾವ ಬಂದಕ್ಕಂತೆ ಗೇಟ್ ಶಬ್ದ ಆಯ್ತಲ್ಲ, ಹೋಗ ಎಂತ ಕೇಳೊಂಚೂರು. ಅಮ್ಮಮ್ಮ ನನಗೆ ಎಂತ ಮಾಡೋಕ್ಕೂ ಮನಸ್ಸಿಲ್ಲ ಅಮ್ಮಮ್ಮ, ಬೇಜಾರು ಮಾಡ್ಕೊಂಡ್ಬೇಡಿ. ನಾನು ಇಲ್ಲೊಂದು 10 ನಿಮಿಷ ಇಲ್ಲೇ ನಿಂತ್ಕಂತೆ. ಇವ್ರು ಬಂದ್ರ ಮೇಲೆ ಎಲ್ಲ ಮಾಡುವ. 1 ಗಂಟೆ ಮೇಲಾಯ್ತು, ಈಗ ಬತ್ತೆ ಅಂತ ಹೇಳಿ ಹೋಯ್ರು. ಅಲ್ಲ ಹೆಣೆ ಅದಾಯ್ತು. ಇದು ಎಂತ ಐತೆ ಬ್ಲೌಸ್ ಹೊಲ್ಸ್ಕೊಂಡದ? ಒಂಚೂರು ಸಮ ಬ್ಲೌಸ್ ಹೊಲಿತಿಲ್ಲ ಮರೀತಿ. ಅದು ಎಲ್ಲಿ ಹೊಲ್ಸ್ಕೊಂತೀನ? ನಮ್ಮ ಬ್ಲೌಸರೆಲ್ಲ ಹಾಕಿರುತ್ತೆ. ಎಲ್ಲಿ ಹೊಲ್ಕೊಡು ಕೊಡು ನೀನು? ಅದೇ ಅಲ್ಲ, ಅವ ಟೈಲರ್ ಇದ್ದಲ್ಲ ಶಂಕರ, ಅವನ ಹತ್ರ ಕೊಡೋದಾ? ಎಲ್ಲ ಹಳೆಯರಿಗೆ ಹೊಲ್ದಂಗೆ ಹೊಲ್ದಿನಪ್ಪ, ಅಷ್ಟು ಉದ್ದ ಕೈಯ. ಈಗ ಮತ್ತೆ ಪ್ಯಾಷನ್ ಬಂದದ್ದಮ್ಮ. ಅದು ಮುಂಚೆ ಸಣ್ಣ ಕೈ ಇತ್ತಲ್ಲ, ಈಗ ಅದು ಪ್ಯಾಷನ್ ಹೋಯ್ತು. ಈಗೆಲ್ಲ ಮತ್ತೆ ಹಿಂಗೆ ಉದ್ದ ಕೈಯ ಪ್ಯಾಷನ್. ಇಲ್ಲಿ ಕುತ್ತಿಗೆ ಅಂತದ, ಅದು ಪೂರ ತಲೆ ಎಲ್ಲ ಕೊಂಚ್ಕೊಂಡಂಗಿತ್ತು, ಅಷ್ಟು ಸಣ್ಣ ಕುತ್ತಿಗೆ. ಈಗಳಿನ ಕಾಲದಲ್ಲಿ ಮಕ್ಕಳ ಯಾರು ಹಾಕ್ತಾರೆ ಮಗ ಈ ಥರ ಬ್ಲೌಸ್? ಒಂಚೂರು ದೊಡ್ಡ ಕುತ್ತಿಗೆ ಬೆನ್ನೆಲ್ಲ ಮಾಡಿಸ್ಕೊಂಡ್ಕಿತ್ತದ. ಎಂಥದ್ದು? ಇಲ್ಲಿ ಬಿಡಿ ಅಮ್ಮಮ್ಮ, ಎಂಥದ ಒಂದೇ. ಈಗ ಹೈಕಂಡದ್ದಾಯ್ತಲ್ಲ. ಇವ್ರೊಂದು ಎಲ್ಲಿ ಹೋರೇನೋ. ಈ ಸೀರೆ ಅವ್ರಿಗೆ ಇಷ್ಟ ಹತ್ತ ತೋರ್ಸ್ಕನ್ಕ ನಾನು ಎಷ್ಟೊತ್ತಿಗೆ ಉಟ್ಕೊಂಡಿದ್ದೆ. ಗಂಡಸು ಈಚೆ ಬದಿ ಪತ್ತೆಗಿಲ್ಲ. ತಡಿಗಡ ನಂದೇ ನಂಗೆ ಜಾಸ್ತಿ ಐತೆ ಇವನದ್ದು ಅಂತ. ಎಲ್ಲಿ ಹೋರೇನು? ಇವತ್ತೊಂದು ದಿವಸ ಬೇಗ ಪಪ್ಕತ್ತಿಲ್ಲ ಇವರಿಗೆ. ಹಾಯ್, ಎಲ್ಲ ಹೆಂಗಿದ್ರಿ? ಹೆಂಗೆ ಕಂತಿದ್ದೆ ನಾನು? ಅಲ್ಲ ಆಯ್ಕಾಯ್ತಾ, ನಾವು ಎಲ್ಲ ಹಸಿರು ಹಾಯ್ಕೊಂಬ ಅನ್ಕೊಂಡತ್ತ. ಅತ್ತೆ ಹತ್ರ ಹಸಿರು ಸೀರೆ ಇದ್ದಿತ್ತು, ನಮ್ಮ ಹತ್ರ ಹಸಿರು ಬಾಡ್ರಿನ ಸೀರೆ ಕಾಣಿ, ಹಸಿರು ರೇಷ್ಮೆ ಸೀರೆ ಇರಲಿಲ್ಲ. ಹಂಗಾಗಿ ನಾವು ಹೆಂಗಸರು ಮಾತ್ರ ಗಂಡಸ್ರಿಗೆ ಹೇಳಿತ್ತ ಅವು ಹಾಕಂತ ಬಿಡ್ತವ. ಸುಮ್ಮನೆ ಈಗ ಹಾಯ್ಕೊಂಡದ್ದೊಂದು ಕರೆಕ್ಟಿನ ಡ್ರೆಸ್ ಹಾಯ್ಕೊಂಡ್ರೆ ಜಾಸ್ತಿ, ಇಲ್ದಿರೋ ಒಂದು ಮುಂಡು ಕಟ್ಕೊಂಡೆ ಹಾಯ್ಕೊಂಡಲ್ಲ ನಮ್ಮ ಮನೆಯವ್ರು, ನಿಮ್ಗೆ ಗೊತ್ತಲ್ಲ. ಈಗ ಬಂದ್ರೆ ಇತ್ಲಿಗೆ ಹೋಯ್ರ ಇನ್ನೀಗ ಪಟಾಕಿ ಹೊಡೋದು ನಾವು. ಅಲ್ಲ ಶ್ಯಾಮಲ, ನಿನ್ನ ಗಂಡ ಬರಲಿಯೇನೆ? ಬೆಳಿಗ್ಗೆ ನಾ ಎಂತ ಹೇಳಿದೆ ಹೇಳ? ತಲೆಯೊಳಗಿತ್ತ ಇಲ್ಲ, ಅದು ಎಂಥ ಸೀರೆ ಉಟ್ಕೊಂಡದು ಹಳೆ ಹರ್ಕೊಂಡಂಗೆ ಸೆರ್ಗೆಲ್ಲ ಕೆಳಗವರಿಗೆ ಹಾಯ್ಕೊಂಡೆ. ಎಂಥದ ಮರಿತಿ, ಅದು ಎಂಥ ಬ್ಲೌಸ್ ಹೊಲ್ಸ್ಕೊಂಡದ್ದು? ಇಲ್ಲ ಅಮ್ಮ, ಬತ್ತೆ ಅಂತ ಹೇಳಿದ್ದೀರ. ಈಗ ಪಟಾಕಿ ಎಲ್ಲ ಸ್ವಲ್ಪ ತಗೊಬತ್ತೆ ಅನ್ಕ ಹೋರ. 1-2 ಮಡ ಹೂ ತಗೊಬನ್ನಿ ಅಂತ ಹೇಳಿದೆ ಕಣೆ, ದೀಪಕ್ಕೆ ಹಾಕು ಅನ್ಕೊಂಡೆ. ಬತ್ತೆ ಅಂತ ಹೇಳಿದ್ರೆ ಬತ್ತಿಲ್ಲ, ಯಾವುದೋ ಫೋನ್ ಬಂತು, ಹಾಗೆ ಹೋತೈಕೊಂಡ್ರು ಕಣೆ. ಗಡ ನೀನೊಂದು ಹಸಿರು ಬಣ್ಣದ ಹಾಯ್ಕೊಂಡಿರ್ಲ ಹಾಯ್ಕತ್ತಿದ್ದಿತ್ತಲ್ಲ, ಇದೆಂತ ನೀಲಿ ಕಲರ್ದು ಹಾಯ್ಕೊಂಡಿದ್ಯಲ್ಲ? ಅಲ್ಲ, ಈ ನಮ್ಮನೆ ದೀಪ ಹಚ್ಚಿರಿ ಅಲ್ಲ, ಎಣ್ಣೆ ಏನು ಸ್ವಲ್ಪ ಬೇಕತ್ತ? 2 ದೀಪ ಹಚ್ಚಿರ ದೇವ್ರ ಆಗಂತತ್ತ? ಯಾವ ನಮ್ಮನೆ ಇಡೀ ಮನೆ ಸುತ್ತ ದೀಪ ಹಚ್ಚಿರಿ ಅಲ್ಲ ಹೆಂಗಸ್ರಿ ಹಂಗಾರೆ? ವರ್ಷಕ್ಕೊಂದ್ಸಲ ದೀಪ ಹಚ್ಚೋದಲ್ದಾನ, ಇದೊಂದು ತಿಂಗಳು ದೀಪ ಹಚ್ಚಿಕ. ಬಾಗಿಲು ಮುಂದೆ 4 ದೀಪ, ಮತ್ತು ಸುತ್ತ ಈಗ 3 ದಿನ ಹಚ್ಚುತ್ತೆ. ಇನ್ನು ಎಷ್ಟು ದಿನ ಹಚ್ಚುತ್ತೆ ನಾವು? ನೀನೊಂದು ಮರಯ್ಯ, ಉಚ್ಚಿಲ್ ಮೀನು ಹಿಡಿತ್ರಂತಾರಲ್ಲ ಆ ಥರದ ನೀನೊಬ್ಬ. ಓಹೋ, ನಮ್ಮನೆ ಹಿಗ್ಗಿಡ್ತೀರ, ಭಯಂಕರ ರೆಡಿಯದ್ದತ್ತಲ್ಲ. ಓ, ಕೈ ತುಂಬ ಚಿನ್ನದ ಬಾಳಿ. ಹಾಂ ಅಬ್ಬಾಬಾಬಾಬಾ. ಅಲ್ಲ ಸ್ವಾಸಿ, ಹಳಿಯರ್ ಕಣಂಗೆ ರೆಡಿಯದ್ದ, ಮಾಯಿ ಜೋರು ರೆಡಿ ಆದಂಗಿತ್ತಲ್ಲ. ಇದು ಎಂಥದ್ದು? ವಯಸ್ಸಿನಲ್ಲಿ ರೆಡಿ ಮಾಡೋದಲ್ಲ, ನೀನೇ ಮಿಟ್ಕೋದು. ಎಂತ ಮರ ನೀವು? ಅದು ಎಲ್ಲ ಹಸಿರು ಬಣ್ಣದ ಹಾಯ್ಕೊಂಬಂತ ಆದ್ದಲ್ದ, ಅಂತ ಹಸಿರು ಸೀರೆ ಯಾವುದು ಹೊಸತ್ರ ಒಗ್ದು ಎಲ್ಲ ಮಾಡೋದ ಇಲ್ಲಿಲ್ಲ ಬ್ಲೌಸ್ ಎಲ್ಲ. ಮತ್ತದು ಸೀರೆ ಬೇರೆ ಎಲ್ಲ ಒಂಥರ ಇದು ಇದಾರೆ, ಒಂಥರ ಮುಗ್ಲು ವಾಸನೆ ಇಲ್ಲ. ಮಳೆಗಾಲ ಮುಗಿದಷ್ಟೇ ಅಲ್ದ, ಎಲ್ಲ ಸೀರೆ ನಮ್ಮ ಮನೆ ವಾಸನೆ ಇದು ಬಿಸಿಲಿಗೆ ಹಾಕ. ಹಂಗೆ ಇದು ಉಟ್ಕೊಂಡೆ ಮಾರ್ರೆ ಅಷ್ಟೇ. ಬಳಿ ಎಲ್ಲ ಮಾಡಿಸಿ ಕೊಟ್ಟಿರಿ ಮತ್ತು ಹಾಯ್ಕೊಂಬಲ್ದ ಹಂಗಾರೆ. ಅವಳಿಗೆ ಅಂತ ಬೇಡ ಅನ್ಕೊಂಡು ನಾನು ಹಾಗೆ ಇಪ್ಕತ್ತ. ನೀವೊಂದು ಹೋಯ್ ಹಸಿರು ಬಣ್ಣದ ಶರ್ಟ್ ಹಾಯ್ಕೊಂಡು ಲುಂಗಿ ಕಟ್ಕೊ ಬನ್ನಿ, ಬಿಳಿ ಲುಂಗಿ ಕಟ್ಕೊಂಡು ಇವತ್ತು ಹೊಯ್ನಿ. ಬಿಳಿ ಬಣ್ಣದ ಹಾಯ್ಕೊಂಡ್ರೆ ಸಾಮಾತಿಲ್ಲ ಅದು. ಎಂತಕ್ಕೆ ಮರಯ್ಯ, ಬಿಳಿ ಚಂದ ಅಲ್ದ? ಅಲ್ಲ ಮತ್ತೆಂತ ಅಲ್ಲ, ನಿಮ್ಗಳೊಟ್ಟಿಗೆಲ್ಲ ಮ್ಯಾಚ್ ಆಯ್ಕಲ್ಲ. ಇದು ಹಳತ್ತು ಲುಂಗಿ ಇತ್ಕಣ, ಇದು ಹಸಿರು ಬಣ್ಣದ್ದೇ ನಂದು. ಏಗಳು ಹಾಯ್ಕೊಂಡು ಇದೆ ಅಲ್ದ, ಇದೆಲ್ಲ ಆಯ್ಕೆ ಮ್ಯಾಚ್ ಹತ್ತಲ್ಲ.